ಎಳನೀರು ಬಂಗಾರಪಲ್ಕೆ ಫಾಲ್ಸ್ ದುರಂತ ಪ್ರಕರಣದಲ್ಲಿ ನಾಪತ್ತೆಯಾದ ಸನತ್ ಶೆಟ್ಟಿ ಮನೆಗೆ ಜಿಲ್ಲಾಧಿಕಾರಿ ರಾಜೇಂದ್ರ ಕೆವಿ ಅವರು ಭೇಟಿ ನೀಡಿ ಸನತ್ ಶೆಟ್ಟಿ ಪೋಷಕರಿಗೆ ಸಾಂತ್ವನದ ನುಡಿಗಳನ್ನು ಹೇಳಿದ್ದಾರೆ. ಬಳಿಕ ಎಳನೀರು ಬಂಗಾರಪಲ್ಕೆ ಫಾಲ್ಸ್ ದುರಂತ ನಡೆದ ಸ್ಥಳಕ್ಕೆ ತೆರಳಿದ ಜಿಲ್ಲಾಧಿಕಾರಿಯವರು ಘಟನೆಯ ಕುರಿತು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಬೆಳ್ತಂಗಡಿ ತಹಶೀಲ್ದಾರ್ ಮಹೇಶ್ ಜೆ, ಡಿವೈಎಸ್ಪಿ ವ್ಯಾಲೆಂಟೈನ್ ಡಿಸೋಜಾ, ಬೆಳ್ತಂಗಡಿ ವೃತ್ತ ನಿರೀಕ್ಷಕ ಸಂದೇಶ್ ಪಿಜಿ ಮೊದಲಾದವರು ಉಪಸ್ಥಿತರಿದ್ದರು. ಎಲ್ಲಿ ಬಂಡೆ ಬಿದ್ದಾಗ ಜಗ್ಗಿ ಹೋಗಿರೋಂಥ ಚಾನ್ಸಸ್ಸು ನಾವೀಗ ಇಂಪಾಕ್ಟ್ ನೋಡಿ ಯೂಶಲಿ ಚಿಕ್ಕವ್ರು ಬಿದ್ದಾಗಲೇ ಕಷ್ಟ. ಫಸ್ಟ್ ಬಂದ ನ್ಯೂಸೇ ಹಾಗೆ ಕಲ್ಲಿನ ಅಡಿಯಲ್ಲಿ ಅಷ್ಟು ಗೊತ್ತಾಗ್ತದೆ ಬೇಕಂದ್ರೆ ಬನ್ನಿ ಅಂಥ